ಸಂಘ ಪರಿವಾರದ ಕಾರ್ಯಕರ್ತರನ್ನ ಸ್ಟೇಷನ್ ನಲ್ಲಿ ಕೂಡಿ ಹಾಕಿ ದೈಹಿಕ ಹಲ್ಲೆ ನಡೆಸಿದಂತ ಆರೋಪದ ಮೇಲೆ ಬಜ್ಪೆ ಸರ್ಕಲ್ ಇನ್ಸ್ಪೆಕ್ಟರ್ ಸಂದೇಶ್ ಮತ್ತು ಇತರ ಮೂವರು ಪೊಲೀಸ್ ಸಿಬ್ಬಂದಿಗಳನ್ನು ಅಮಾನತು ಮಾಡಲಾಗಿದೆ. ಉತ್ತರ ವಿಭಾಗ ಎಸಿಪಿ ನೀಡಿದ ಪ್ರಾಥಮಿಕ ವರದಿ ಆಧಾರದಲ್ಲಿ ಇನ್ಸ್ಪೆಕ್ಟರ್ ಸಂದೇಶ್, ಸಿಬ್ಬಂದಿಗಳಾದ ಸಯ್ಯದ್, ಇಮ್ತಿಯಾಜ್, ಪ್ರವೀಣ್, ಸುನೀಲ್ ಈ ನಾಲ್ವರನ್ನ ಅಮಾನತು ಮಾಡಿ ಮಂಗಳೂರು ನಗರ ಪೊಲೀಸ್ ಆಯುಕ್ತರಾದ ಎನ್ ಶಶಿಕುಮಾರ್ ಆದೇಶ ಹೊರಡಿಸಿದ್ದಾರೆ. ಕಟೀಲು ಬಳಿ ಎಳನೀರು ಸಂಬಂಧಿಸಿದ ಪ್ರಕರಣವೊಂದಕ್ಕೆ ಸಂಬಂಧಿಸಿದಂತೆ ಸಂಘ ಪರಿವಾರದ ಮೂವರನ್ನ ಠಾಣೆಗೆ ಕರೆಸಿಕೊಂಡ ಇನ್ಸ್ಪೆಕ್ಟರ್ ಇಬ್ಬರಿಗೆ ಮಾನವೀಯತೆ ಮರೆತು ದೈಹಿಕ ಹಲ್ಲೆ ನಡೆಸಿದ್ದಾರೆ. ಪ್ರಸ್ತುತ ಹಲ್ಲೆಗೊಳಗಾದವರು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾರೆ. ಮೇಲ್ನೋಟಕ್ಕೆ ಪೊಲೀಸ್ ಅಧಿಕಾರಿಗಳ ಮೇಲಿನ ಆರೋಪಗಳು ಸಾಬೀತಾಗಿದ್ದು ಅಮಾನತಿಗೆ ಆದೇಶಿಸಿದ್ದೇನೆ ಮತ್ತು ಈ ಬಗ್ಗೆ ಸಂಪೂರ್ಣ ವಿವರವಾದ ತನಿಖೆ ನಡೆಸಿ ವರದಿ ನೀಡಲು ಮಂಗಳೂರು ಕಾನೂನು ಸುವ್ಯವಸ್ಥೆ ಡಿಸಿಪಿ ಅವರಿಗೆ ಸೂಚನೆ ನೀಡಿದ್ದೇನೆ ಎಂದು ಮಂಗಳೂರು ನಗರ ಪೊಲೀಸ್ ಆಯುಕ್ತರಾದ ಎನ್ ಶಶಿಕುಮಾರ್ ಮಾಧ್ಯಮಗಳಿಗೆ ಮಾಹಿತಿ ನೀಡಿದ್ದಾರೆ. ವ್ಯಾಪ್ತಿಯ ಬಜ್ಪೆ ಪೊಲೀಸ್ ಠಾಣೆಯಲ್ಲಿ 3 ಜನ ಯುವಕರು, ಅವರೆಲ್ಲ ಅಲ್ಲೇ ದುರ್ಗಾ ಪರಮೇಶ್ವರಿ ಕಟೀಲು ಆ ಒಂದು ಗ್ರಾಮದ ಸುತ್ತಮುತ್ತಲ ನಿವಾಸಿಗಳು. 3 ಜನ ಯುವಕರು ಬಜ್ಪೆ ಇನ್ಸ್ಪೆಕ್ಟರ್ ಆಗಿರುವಂಥ ಸಂದೇಶ್ ಮತ್ತು ಅವರ ಠಾಣೆಯಲ್ಲಿ ಕೆಲಸ ಮಾಡುವಂಥ ಕೆಲವು ಸಿಬ್ಬಂದಿಗಳು ನಮಗೆ ಅನುಚಿತವಾಗಿ ನಮ್ಮ ಜೊತೆ ನಡ್ಕೊಂಡಿದ್ದಾರೆ ಮತ್ತು ಹಲ್ಲೆ ಮಾಡಿದ್ದಾರೆ, ನಮಗೆ ಠಾಣೆ ಕರ್ಕೊಂಡು ಹೋಗಿ ಅಂತಂದು ಆರೋಪಿಸಿರ್ತಾರೆ. ಇದನ್ನು ನಮ್ಮ ಎಸಿಪಿ ನಾರ್ತ್ ಮಹೇಶ್ ಕುಮಾರ್ ಅವ್ರ ಕಡೆಯಿಂದ ವಿಚಾರಣೆ ನಡೆಸಿದಂಥ ಸಂದರ್ಭದಲ್ಲಿ ಆ 3 ಜನ ಏನು ಯುವಕರಿದ್ದಾರೆ ಅವರು ಇಬ್ಬರು ವೆನ್ಲಾಕ್ ಹಾಸ್ಪಿಟ್ಲಿಗೆ, ಒಬ್ಬರು ಕಟೀಲಲ್ಲಿರುವಂತಹ ಸಂಜೀವಿನಿ ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗಿರುವಂಥದ್ದು ಮತ್ತು ಅವರ ದೇಹದ ಮೇಲೆ ಕೆಲವು ಮಾರ್ಕ್ಸ್ ಅಂದರೆ ಬ್ಲಂಟ್ ಇಂಜುರೀಸು ಅಂತೇನಂತಾರೆ, ಬ್ರೂಸಸ್ ಅಂತಾರೆ, ಆ ಥರದ್ದು ಇಂಜುರೀಸ್ ಕಂಡು ಬಂದಿರೋದ್ರ ಹಿನ್ನೆಲೆಯಲ್ಲಿ ಒಂದು ಪೂರ್ವಭಾವಿ ವಿಚಾರಣೆಯನ್ನು ನಡೆಸಿ ಅದರಲ್ಲಿ ಬಜ್ಪೆ ಇನ್ಸ್ಪೆಕ್ಟರ್ ಆಗಿದ್ದಂತಹ ಸಂದೇಶ್ ಮತ್ತು ಇನ್ನು 3 ಜನ ಸಿಬ್ಬಂದಿಗಳನ್ನು ಉಳಿದ ಇಲಾಖಾ ಶಿಸ್ತಿನ ಕ್ರಮ ಮತ್ತು ಇಲಾಖಾ ವಿಚಾರಣೆ ಬಾಕಿ ಇರಿಸಿ ಅಮಾನತು ಮಾಡಲಾಗಿದೆ. ಮತ್ತು ನಮ್ಮ ಡಿಸಿಪಿ ಲಾ ಆ್ಯಂಡ್ ಆರ್ಡರ್ ಅವ್ರ ನೇತೃತ್ವದಲ್ಲಿ ಮತ್ತೊಂದು ಸಂಪೂರ್ಣ ವಿಚಾರಣಾ ವರದಿಯನ್ನು ಪಡ್ಕೊಳ್ಲಿಕ್ಕೆ ನಾನೀಗಾಗಲೇ ಆದೇಶವನ್ನು ಮಾಡಿದ್ದೆ. ಯಾವ ಕಾರಣದ ಮೇಲೆ ಅವರನ್ನು ಸ್ಟೇಷನ್ಗೆ ಕರೆದರು? ಈಗ ಅವ್ರು ಯಾರು 3 ಜನ ಯುವಕರಿದ್ದಾರೆ ಅವ್ರು ಹೇಳುವಂಥದ್ದು, ದುರ್ಗಾ ಪರಮೇಶ್ವರಿ ಕಟೀಲ್ ದೇವಸ್ಥಾನ ಏನಿದೆ ಆ ದೇವಸ್ಥಾನದಲ್ಲಿ ಕೆಲವು ಅಂಗಡಿಗಳನ್ನು ಎ ಸಿ ಅವರು ತೆರವು ಮಾಡಿದ್ದಾರೆ. ಅದು ಈ ಹಿಂದೆಯೇ 4-5 ತಿಂಗಳ ಕೆಳಗಡೆ ಆದೇಶ ಆಗಿತ್ತು, ಆದೇಶ ಜಾರಿಯಾಗಿರಲಿಲ್ಲ. ಹಾಗಾಗಿ ಇತ್ತೀಚೆಗಷ್ಟೇ ಅದನ್ನು ಆದೇಶನ ಎ ಸಿ ಅವರೇ ಖುದ್ದು ಮದನ್ ಅಂತೇನಿದ್ದಾರೆ ಅವರು ಕೆಲವು ಅಂಗಡಿಗಳನ್ನು ಖಾಲಿ ಮಾಡಿಸಿದ್ರು ಕೂಡ ಆ ಅಂಗಡಿಗಳನ್ನ ಫೋರ್ಸಿಬಲಿ ಓಪನ್ ಮಾಡಿಕೊಂಡು ಕೆಲವು ಅಂಗಡಿಗಳು ಆಪ್ರೇಟ್ ಮಾಡ್ತಾಯಿದ್ವು ಅನ್ನುವಂಥದ್ದು. ಅದರಲ್ಲಿ ಒಂದು ಅಂಗಡಿಗೆ ಎಳನೀರನ್ನು ಹಾಕಲಿಕ್ಕೆ ಮೂಡುಬಿದಿರೆ ಮೂಲದ ಒಬ್ಬ ವ್ಯಕ್ತಿ ಅರ್ಲಿ ಮಾರ್ನಿಂಗು ಮತ್ತು ಲೇಟ್ ಈವ್ನಿಂಗ್ ಆ ಸಂದರ್ಭದಲ್ಲಿ ಎಳ್ನೀರು ಬೋಂಡಾ ಅಂತ ಏನು ಕರೀತಾರೆ ಅದನ್ನು ಅನ್ಲೋಡ್ ಮಾಡೋಂಥ ಸಂದರ್ಭದಲ್ಲಿ ಅಲ್ಲಿ ಇದ್ದಂಥ ಯುವಕರು ಇಬ್ಬರು ಅವರು ಇದು ಅಂಗಡಿ ಕ್ಲೋಸ್ ಆಗಿದೆ, ಇಲ್ಲಿ ಹಾಕಂಗಿಲ್ಲ ನೀವು ಅಂತಂದು ಹೇಳಿದ್ದಾರೆ ಅಂತಂದು. ಸೊ ಅವರು ನಮಗೆ ಇಲ್ಲಿ ಎಳ್ನೀರು ಅನ್ಲೋಡ್ ಮಾಡಲಿಕ್ಕೆ ಅಡ್ಡಿ ಮಾಡಿದ್ದಾರೆ ಅಂತಂದು ಇನ್ಸ್ಪೆಕ್ಟರ್ಗೆ ಮಾಹಿತಿಯನ್ನು ಶೇರ್ ಮಾಡಿದ್ದಾರೆ. ಸೊ ಮೊನ್ನೆ ಗವರ್ನರ್ ಅವರ ವಿಸಿಟ್ ಇದ್ದಂಥ ಸಂದರ್ಭದಲ್ಲಿ ಬೆಳಗ್ಗೆ ನಮಗೆ ಅದನ್ನು ಅಟೆಂಡ್ ಮಾಡಲಿಕ್ಕೆ ಆಗಿಲ್ಲ. ಸಂಜೆ ಮೇಲೆ ಇನ್ಸ್ಪೆಕ್ಟರ್ ಹೋದಂಥ ಸಂದರ್ಭದಲ್ಲಿ ಆ 3 ಜನ ಇಬ್ಬರು ಯುವಕರನ್ನು ಕರ್ಕೊಂಬಂದು ವಿಚಾರಣೆ ಮಾಡೋಂಥ ಸಂದರ್ಭದಲ್ಲಿ ಅವರು ಸರಿಯಾಗಿ ಉತ್ತರ ಕೊಟ್ಟಿಲ್ಲ ಮತ್ತು ಏನೋ ಅನುಚಿತವಾಗಿ ಮಾತಾಡಿದ್ದಾರೆ ಅಂತಂದು ಇವರು ಹೊಡೆದಿದ್ದಾರೆ ಅನ್ನುವಂಥದ್ದು ನಮಗೆ ಸದ್ಯದ ವರದಿಯಲ್ಲಿ ಕಂಡು ಬಂದಿರುವಂಥದ್ದು. ಮತ್ತು ಆ ಸಂದರ್ಭದಲ್ಲಿ ಅವರಿಬ್ಬರನ್ನ ಅವ್ರ ಪೋಷಕರ ಪರವಾಗಿ ಬಿಡಿಸ್ಕೊಂಡು ಹೋಗಲಿಕ್ಕೆ ಬಂದಂಥ ಒಬ್ಬ ವ್ಯಕ್ತಿ, ಅವನು ಕೂಡ ಯುವಕ ಇದ್ದಾನೆ, 24 ವರ್ಷದ ಯುವಕ, ಅವನಿಗೂ ಸೇರಿಸಿ 3 ಜನಕ್ಕೆ ಹಲ್ಲೆ ಮಾಡಿದ್ದಾರೆ ಅಂತ ಆರೋಪಿಸಿದರು. ಪ್ರಾಥಮಿಕ ತನಿಖೆಯಲ್ಲಿ ನಮ್ಮ ಪೊಲೀಸ್ ಅಧಿಕಾರಿ ಮತ್ತು ಸಿಬ್ಬಂದಿಗಳಿಂದ ಸಣ್ಣ ಲೋಪ ಆಗಿರುವಂಥದ್ದು ಕಂಡು ಬಂದಿರೋದ್ರ ಹಿನ್ನೆಲೆಯಲ್ಲಿ ಈ ಒಂದು ಶಿಸ್ತಿನ ಕ್ರಮವನ್ನು ಅಮಾನತು ಮಾಡೋದ್ರ ಮುಖಾಂತರ ತಗೊಂಡಿದ್ದೀವಿ. ಮತ್ತು ನಮ್ಮ ಎಲ್ಲ ಅಧಿಕಾರಿಗಳಿಗೆ, ಎಲ್ಲ ಸಿಬ್ಬಂದಿಗಳಿಗೆ ಎಲ್ಲ ಸಂದರ್ಭದಲ್ಲೂ ನಾವು ಭಾಳ ಸ್ಪಷ್ಟವಾಗಿ ಹೇಳಿದ್ದೀವಿ, ಸಾರ್ವಜನಿಕರು ಯಾರೇ ಇರಲಿ, ಅವ್ರು ಯಾವುದೇ ಉದ್ದೇಶಕ್ಕೆ ಠಾಣೆಗೆ ಬರಲಿ ಅಥವಾ ಯಾವುದೇ ಒಂದು ಪ್ರಕರಣಗಳಲ್ಲಿ ಅವರು ಆರೋಪಿಗಳಾಗಿರಲಿ, ಅನುಮಾನಾಸ್ಪದ ವ್ಯಕ್ತಿಗಳಾಗಿರಲಿ, ಯಾರ ಜೊತೆ ಕೂಡ ಅನುಚಿತವಾಗಿ ನಡ್ಕೋಬಾರ್ದು ಅನ್ನುವಂಥದ್ದು ಭಾಳ ಸ್ಪಷ್ಟ ಸೂಚನೆಗಳನ್ನು ನಾವು ನೀಡಿದ್ದೀವಿ.